ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಇದಕ್ಕೆಲ್ಲರಿಗೂ ನಿಮಗೆ ಹಾರ್ದಿಕ ಸ್ವಾಗತ. ಬಂದವರು ಎಲ್ಲರೂ ದಯಮಾಡಿ ಆಸನಗಳನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ಶುಭ ಕಾರ್ಯಕ್ರಮವನ್ನು ನಮ್ಮ ಆರಂಭವಾಗುವ ಮೊದಲು ನಾನು ನಮ್ಮ ಇಂದಿನ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೊಂದಿಗೆ ಇವರು ಇದ್ದಾರೆ. ರೆವರೆಂಡ್ ಫಾದರ್ ಜೆರಾಲ್ಡ್ ಲೋಬೋ ಅವರು ಫರಂಗಿಪೇಟೆ ಮೌಂತಿ ಮರಿಯನ್ ಕಾನ್ವೆಂಟ್ ಅಲ್ಲಿಯ ಸುಪೀರಿಯರ್ ಆಗಿ ಹಾಗೂ ಪಾವರೋ ಇಗರ್ಜಿಯ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಲಿದ್ದಾರೆ. ಅವರಿಗೆ ಡಾಕ್ಟರ್ ಕವಿತಾ ಕುಟುಂಬದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಸಿಎಂ ಅನ್ಸಾರಿ ಫೈಜಿ ಅವರು ಕಣ್ಣೂರು ಕೇಂದ್ರ ಮಸೀದಿಯ ಖತೀಬರಾಗಿದ್ದಾರೆ. ಸಿಎಂ ಅನ್ಸಾರಿ ಫೈಜಿ ಬುಡಾನಿ ಅವರಿಗೂ ಡಾಕ್ಟರ್ ಕಮಲ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಮಹನೀಯರು ಶ್ರೀಮಾನ್ ಜಯರಾಮ್ ಶೇಖ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಿ, ಸುಂದರವಾದ ಅಡ್ಯಾರ್ ಗಾರ್ಡನ್ ಅದರ ಮಾಲೀಕರು ಹಾಗೂ ಪ್ರಸಿದ್ಧ ಉದ್ಯಮಿ. ಅವರಿಗೂ ತುಂಬ ಹೃದಯದ ಸ್ವಾಗತ. ನಮ್ಮೊಂದಿಗೆ ಕಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪಿ ಝೀನತ್ ಅವರಿದ್ದಾರೆ. ಅವರಿಗೂ ನಾನು ಸ್ವಾಗತ ಬಯಸುತ್ತೇನೆ. ಅಡ್ಯಾರ್ ಗ್ರಾಮ ಪಂಚಾಯತ್ ಅವರು ದಯಮಾಡಿ ವೇದಿಕೆಯಲ್ಲಿ ಬರಬೇಕು. ಈಗ ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ಕವಿತಾ ಡಿಸೋಜ ಹಾಗೂ ಶ್ರೀಮಾನ್ ಐವನ್ ಡಿಸೋಜ ಅವರು ವೇದಿಕೆಯಲ್ಲಿ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಪ್ರಾರ್ಥನೆಯ ಹಾಡಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ನಾನು ವಿನಂತಿಸ್ತೇನೆ, ಐ ರಿಕ್ವೆಸ್ಟ್ ಫಾದರ್ ಟು ಸಿಂಗ್ ಟು ಲೈನ್ಸ್ ಆಫ್ ದ ಹಿಮ್. ಸಹೋದರಿಯರೇ, ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಈ ಒಂದು ಹೊಸ ದಿನವನ್ನು ನಮಗೆ ಅವರು ಈ ಬೆಳಕನ್ನು ನೋಡಲಿಕ್ಕೆ ಕೊಟ್ಟಿದ್ದಕ್ಕಾಗಿ, ಅದೇ ರೀತಿಯಲ್ಲಿ ಇಂದು ಈ ಮುಂಜಾನೆ ಸಮಯದಲ್ಲಿ ಈ ವೇದಿಕೆಯ ಮುಖಾಂತರ ನಾವು ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಕೈಗೊಳ್ಳುವಾಗ ದೇವರ ಅನಂತನಂತ ಆಶೀರ್ವಾದಗಳನ್ನು ಕೋರೋಣ. ದೇವರೇ ನಿಮ್ಮನು ಸ್ತುತಿಸಿ ಭಜಿಸುವೆ, ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ. ದೇವರೇ ನಿಮ್ಮನು ಸ್ತುತಿಸಿ ಭಜಿಸುವೆ, ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ. ದೇವರಿಗೆ ಸ್ತೋತ್ರವಾಗಲಿ. ಡಾಕ್ಟರ್ ಕವಿತಲ್ ಅವರು ಗಂಭೀರವಾಗಿ ಕೂತ್ಕೊಂಡಿದ್ದಾರೆ. ತುಂಬಾ ಸುಸ್ತಾಗಿದೆ ಅಂತ ನಮ್ಗೆ ಗೊತ್ತುಂಟು. ಐ ಆಮ್ ಶೂರ್ ದಟ್ ಶಿ ಇಸ್ ಅಂಡ್ ಟುಡೇ ಇಸ್ ದ ಡೇ. ಡಾಕ್ಟರ್, ಇವತ್ತು ಸಂತೋಷ ಪಡುವ ದಿನ, ಸಂಭ್ರಮ ಪಡುವ ದಿನ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ನಮಗೆಲ್ಲರಿಗೂ. ಈ ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲಿ ನಮ್ಮೆದುರಿಗೆ ಉಂಟು. ಹಾಗೆ ಈ ಆಸ್ಪತ್ರೆಯ ಇನಾಗ್ರೇಷನ್ಗೆ ಪೂರಕವಾಗಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆರಂಭಿಸಲಾಗಿದೆ. Already people are going there to the laboratory. I think when I came, I saw a huge crowd was in front of the lab door. ಇಂತಹ ಒಂದು ಸುಸಜ್ಜಿತ ಆಸ್ಪತ್ರೆ ಈ ಪ್ರದೇಶದಲ್ಲಿ, ಈ ಅಡ್ಯಾರ್ ಪ್ರದೇಶದಲ್ಲಿ, ನಮಗೆ ತುಂಬಾ ಆಸ್ಪತ್ರೆಗಳು ಮಂಗಳೂರಲ್ಲಿ ಇದೆ. ಅದು ಕೂಡ ಜಸ್ಟ್ ಸ್ಪೆಷಲಿ ಫಾರ್ ದ ವಿಮೆನ್, ಸ್ತ್ರೀಯರಿಗೆ ಅವರ ರೋಗಗಳಿಗೆ ಅನುಗುಣವಾಗಿ ಹಾಗೂ
ಅವರ ಎಲ್ಲ ರೋಗ ರುಜಿನಗಳಿಗೆ ಸಹಾಯ ಮಾಡುವಂತ ಇಂಥ ಒಂದು ಆಸ್ಪತ್ರೆಯಲ್ಲಿ ಖಂಡಿತವಾಗಿ ಬೇಕಾಗಿತ್ತು. ಅದನ್ನು ಮನಗಂಡ ನಮ್ಮ ಡಾಕ್ಟರ್ ಇದನ್ನು ಇಲ್ಲಿ ಈ ಸ್ಥಳದಲ್ಲಿ ಮಾಡಿದ್ದು ಒಂದು ವಿಶೇಷ. ಆ ವಿಶೇಷತೆಗೆ ಪೂರಕವಾಗಿದ್ದದ್ದು ಬಹಳ ಪ್ರಮುಖವಾದ ವ್ಯಕ್ತಿ. ವಿ ಆಲ್ವೇಸ್ ಸೇ behind the success of every man there is a woman. Definitely we have a successful man with us. ಒಬ್ಬ ಸಮಾಜ ಸೇವಕ, ಪವರ್ಫುಲ್ ಲೀಡರ್, ನುರಿತ ರಾಜಕಾರಣಿ, ನಮಗೆಲ್ಲ ಪರಿಚಿತರಾಗಿರುವ ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕರಾಗಿ, ಮಾಜಿ MLC-ರಾಗಿ ಈ ರಾಜಕೀಯ ವಲಯದಲ್ಲಿ ಅವರ ಹೆಸರುವಾಸಿಯಾಗಿದ್ದಾರೆ. ನಮಗೆಲ್ಲರಿಗೂ ಚಿರಪರಿಚಿತರಾಗಿದ್ದು, ನಮಗೆಲ್ಲರಿಗೂ ಬೇಕಾಗಿರುವ ನಮ್ಮ ನಾಯಕರಾದ ಶ್ರೀ ಐವನ್ ಡಿಸೂಜರವರು ಡಾಕ್ಟರ್ ಕವಿತಾರವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾಟ್ ಓನ್ಲಿ ಎ ಪೊಲಿಟಿಷಿಯನ್, he has served as a politician and social worker. He has done his work as a head of the family. ಎಲ್ಲರಿಗೆ ಆಗುವುದಿಲ್ಲ ಇದು. ಇಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ತನ್ನ ಕಾರ್ಯ, ತನ್ನ ರಾಜಕಾರಣ ಎಲ್ಲವನ್ನು ಪ್ರಮುಖವಾಗಿ ಬಹಳ ಸುಂದರವಾಗಿ ನಿಭಾಯಿಸುವಾಗ ಮನೆಯ ಒಡೆಯನಾಗಿಯೂ ಕೂಡ ಅಂತಹ ಕಾರ್ಯ ತುಂಬ ಮಕ್ಕಳಿಗೂ ಪತ್ನಿಗೂ ಅವರು ಬೇಕಾಗಿದ್ದು he has done his wonderful job as a family head. ಸೊ ಈ ಕಾರಣಕ್ಕೆ ಈ ಆಸ್ಪತ್ರೆ ಇಂದು ಇಲ್ಲಿಗೆ ಇಂಥ ಸುಂದರವಾದ ಕಟ್ಟಡ ಇಲ್ಲಿ ನಿಲ್ಲಬೇಕಾದರೆ ಪ್ರಮುಖ ಕಾರಣ ಅವರು ಆಗಿದ್ದಾರೆ. So on behalf of the family, I request Ms. Ivan D'Souza to come forward and welcome the gathering. ಯೋಗಿನಿ ಹಾಸ್ಪಿಟಲ್ ಇದರ ಉದ್ಘಾಟನೆ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಮುಂದೆ ಇದ್ದಂಥ ದೊಡ್ಡ ಸವಾಲು. ನನಗೆ ಬಹಳ ದೊಡ್ಡ ವ್ಯಕ್ತಿಗಳನ್ನು ಕರೆದು ಮಾಡಬೇಕು ಅಥವಾ ಪರಿಸರದವ್ರನ್ನೇ ಕರೆದು ಮಾಡಬೇಕಾ ಅಂತೇಳುವ ಎರಡು ಇಶ್ಯೂಸ್ಗಳು ನನ್ನ ಮುಂದೆ ಇತ್ತು. ನಾನು ಕವಿತರಿಗೆ ಹೇಳಿದೆ, ದೊಡ್ಡವ್ರನ್ನು ಕರೆದು ಮಾಡುವುದು ಒಂದು ಕಡೆ ಆದರೆ ಊರಿನವ್ರನ್ನೇ ಕರೆದು ಮಾಡುವುದು ಇನ್ನೊಂದು ಕಡೆ ಇದೆ. ಯಾವುದು ಅಂತೇಳಿ ನೀನೇ ತೀರ್ಮಾನ ಮಾಡು ಅಂದೆ. ಸೊ ಸಿ ಆಲ್ಸೋ ಸೆಡ್ ಫೈನಲಿ ಆಸ್ಪತ್ರೆ ಮಾಡಿದ್ದು ಊರಿನವರಿಗೆ, ಅದರ ಪ್ರಯೋಜನ ಪಡಬೇಕಾದವರು ಊರಿನವರು, ನಾವೇನಾದರೂ ಸೇವೆ ಮಾಡೋದಾದ್ರೂ ಊರಿನವರಿಗೆ. ಸೊ ಊರಿನವ್ರನ್ನೇ ಕರೆದು ಇದರ ಪ್ರಾರಂಭೋತ್ಸವ ಮಾಡಬೇಕು. ಮತ್ತು ಕವಿತನ ಪೆಟ್ಟ ಸಬ್ಜೆಕ್ಟ್ ಏನು ಅಂದರೆ ಮೆಡಿಕಲ್ ಕ್ಯಾಂಪ್, ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಅವಳ ಜೀವನದಲ್ಲಿ ನಡೆಸ್ಕೊಂಡು ಬಂದಂಥ ದೊಡ್ಡ ಕೆಲಸ. ನಾನು ಅವಳಿಗೆ ಸಾಥ್ ಕೊಟ್ಟಿದ್ದೆ. AJ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳ ಕಾಲ ಒಂದೇ ಆಸ್ಪತ್ರೆಯಲ್ಲಿ ಇದ್ದು ಅಲ್ಲಿಂದ ಲೆಕ್ಚರರ್ ಆಗಿ ಪ್ರಾರಂಭ ಮಾಡಿ HOD, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ವರೆಗೆ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಂಥ ಕವಿತನಿಗೆ ಅಗಾಧವಾದಂಥ ಒಂದು ಎಕ್ಸ್ಪೀರಿಯನ್ಸು ಅಥವಾ ಜ್ಞಾನ ಅವಳಲ್ಲಿ. ಆ ಎಕ್ಸ್ಪೀರಿಯನ್ಸನ್ನು ಬರೇ ಅವಳು ಅಲ್ಲಿ ಮಾತ್ರ ಇರಬಾರ್ದು, ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಎಲ್ಲ ಕಡೆಯವರೆಗೂ ಸಿಗಬೇಕು ಅಂತ ಹೇಳೋದು ನನ್ನ ಮನಸ್ಸಿನಲ್ಲಿ ಇತ್ತು. ಅದಕ್ಕೆ ನಾನು ಹೇಳಿದೆ ಕವಿತನಿಗೆ, ಸೊ ಯು ಆರ್ ವರ್ಕಿಂಗ್ ಇನ್ ಎ ಕನ್ಸಲ್ಟೆಂಟ್ ಆಗಿ ನೀನು ಸಂಜೀವಿನಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀಯ, 20 ವರ್ಷದಿಂದ ಒಂದು ಆಸ್ಪತ್ರೆಯಲ್ಲಿ ನೀನು ಸೇವೆ ಮಾಡ್ತಾ ಇದ್ದೀಯ. ಯಾಕೆ ಯು ಕ್ಯಾನ್ ಥಿಂಕ್ ಅಬೌಟ್ ಎಕ್ಸ್ಟೆಂಡೆಡ್ ಸರ್ವಿಸ್, ಅದು ಸರ್ವಿಸನ್ನು ಮುಂದಕ್ಕೆ ಯಾಕೆ ಕೊಂಡೋಗಬಾರದು, ನಿನ್ನದೇ ಆದ ರೀತಿಯಲ್ಲಿ ನಿನ್ನದೇ ಆದ ಸಂಶೋಧನೆಯನ್ನು ಮಾಡಿ ನೀವು ಒಳ್ಳೆಯ ಚಿಕಿತ್ಸೆಗಳಿಗೆ ಯಾಕೆ ದಾರಿ ಆಗಬಾರದು ಅಂತ ಕೇಳಿದೆ. ಅವಳು ನನ್ನಾಗಿ ಹೆಚ್ಚು ರಿಸ್ಕ್ ತಗೊಳ್ಳುವಳಲ್ಲ. ಡಾಕ್ಟರ್ಸ್ಗಳು ಯಾವಾಗಲೂ ಸಾಫ್ಟ್ ಆಗುತ್ತೆ, ಅವರಿಗೆ ಮಗುವಿನ ಜೊತೆ ಮಾತಾಡಿ ಅಭ್ಯಾಸ. ಡೆಲಿವರಿ ಮಾಡೋದು ಅಂದರೆ ಮಗುವಿನ ತಾಯಿ ಹೊಟ್ಟೆಯಿಂದ ಮಗು ಹೊರಗೆ ಬರಬೇಕಾಗಿದ್ರೆ ದೇವರು ಮತ್ತು ನೋಡ್ತಾರೆ ಅಂತ ಹೇಳ್ತೇವೆ, ಆದರೆ ಮೊದಲು ನೋಡಿದ್ರು ಡಾಕ್ಟರ್. ಹಾಗಾಗಿ ಆ ಡಾಕ್ಟರ್ ಆ ಮಗುವನ್ನು ನೋಡಿದ ಮೇಲೆ ಆ ಮಗುವಿನ ಮುಗ್ಧತೆ ವೈದ್ಯರುಗಳಲ್ಲಿ ಇರ್ತದೆ.
ಆ ವೈದ್ಯರಲ್ಲಿ ಮಗುವಿನ ಚಲನವಲನ, ಮಗುವಿನ ಭಾಷೆ ಅದು ನಮಗೆ ಯಾರಿಗೂ ತಿಳಿಲಿಕ್ಕಿಲ್ಲ. ಬಟ್ ಡೆಲಿವರಿ ಮಾಡುವಂಥ ಡಾಕ್ಟ್ರು, ನರ್ಸಸ್ಸು ಅವರಿಗೆ ಆ ಭಾಷೆ ಚೆನ್ನಾಗಿ ತಿಳಿಯುತ್ತದೆ. ಅದಕ್ಕೆ ಕವಿತಾ ಹೇಳಿದ್ಲು, ಓಕೆ, ನಾನು ನನ್ನ ಹೆಚ್ಚಿನ ಸರ್ವಿಸ್ ಕೊಡಲಿಕ್ಕೆ ಸಿದ್ಧನಿದ್ದೆ. ಅದಕ್ಕೋಸ್ಕರ ನಾನು ಅನಿಸಿದೆ, ಒಂದು ತಮ್ಮಲ್ಲಿರುವಂಥ ಜ್ಞಾನ, ತಾನು ಕಲಿತಂಥ ವಿದ್ಯೆ, ಅದರ ಪ್ರಯೋಜನ ದೊಡ್ಡ ಮಟ್ಟದಲ್ಲಿ ಆಗಬೇಕಿದ್ರೆ ಅಥವಾ ತನ್ನದೇ ರೀತಿಯಲ್ಲಿ ಸೇವೆ ಮಾಡಬೇಕಿದ್ರೆ ತನ್ನದೇ ಆದಂಥ ಒಂದು ಸೆಂಟರ್ ಇದ್ದರೆ ಅದು ಒಳ್ಳೆಯದು ಅಂತ ತೀರ್ಮಾನ ಮಾಡಿ, ಅವಳ ಇಚ್ಛೆಯಂತೆ ಏನೇನು ಬೇಕು, ನಾನು ವೈದ್ಯನಲ್ಲ, ಹಾಗಾಗಿ ನಾನು ಹಾಸ್ಪಿಟಲ್ ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ಕವಿತಾ ಅವರ ಮಾರ್ಗದರ್ಶನದ ಒಟ್ಟಿಗೆ ಈ ಒಂದು ಭಾಗದಲ್ಲಿ ಅಡ್ಯಾರ್ನಲ್ಲಿ, ಇಲ್ಲಿ ಹಿಂದೆ ತ್ಯಾಪಣ್ಣ ರೈಗಳಲ್ಲ ಈ ರೀತಿ ತುಂಬು ಆಸ್ಪತ್ರೆ, ಭಂಡಾರಿ ನೋವಿನ ಎಣ್ಣೆ ಅಂದರೆ ಅದು ಬಹಳ ದೊಡ್ಡ ಮಾತು. ಹಿಂದೆ ಆರ್ಥೋಪೆಡಿಕ್ ಸರ್ಜನ್ಗಳಿಗೆ ಆಗದಂಥ ನೋವು ನಿವಾರಣೆ ಆ ನೋವಿನ ಎಣ್ಣೆಯಿಂದ ಆಗ್ತಾ ಇತ್ತು. ಅದು ಈ ಭಾಗದಲ್ಲಿ ಹಿಂದೆ ಇತ್ತು. ಕಡಂಜ ನೋವಿನ ಎಣ್ಣೆ ಅಲ್ವಾ? ಅದೇ ಹಾಗಾಗಿ ಕಡಂಜ ನೋವಿನ ಎಣ್ಣೆ ಇಲ್ಲಿ ಇದ್ದು ಆ ಒಂದು ಭಾಗದಲ್ಲಿಯೇ ಈ ಹಾಸ್ಪಿಕೇರ್, ಯೋಗಿನಿ ಹಾಸ್ಪಿಕೇರ್ ಅನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ನಾನು ಒಂದು ಮಾತು ಹೇಳಲೇಬೇಕು. ಯೋಗಿನಿ ಅಂದ್ರೆ ತುಂಬಾ ಜನ ನನಗೆ ಕೇಳಿದುಂಟು, ಈ ಯೋಗಿನಿ ಪುದರ್ ಹೊಲ್ತಕ್ಕಂತಾರೆ ಅಂತ. ಯೋಗಿನಿ ಅಂದ್ರೆ ಕೆಲವರು ಎಣಿಸಿದ್ದಾರೆ ಯೋಗಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಕೆಲವರು ಎಣಿಸಿದ್ದಾರೆ ಯೋಗಿನಿ ಅಂದ್ರೆ ಯೋಗ ಮೂಲಕ ಚಿಕಿತ್ಸೆಯನ್ನ ಪಡೆಯುವಂಥದ್ದು ಅಥವಾ ಆಯುರ್ವೇದ ವರ್ಡ್ ಅಂತ ಎಣಿಸಿದ್ದಾರೆ. ಅದು ಅಲ್ಲ. ಯೋಗಿನಿ ಅಂದ್ರೆ ನನ್ನದೇ ಕವಿತನ ಮಮ್ಮಿ. ಅವರು ಇವತ್ತು ನಮ್ಮ ಜೊತೆ ಎಲ್ಲ ದಿವಂಗತರಾಗಿದ್ದಾರೆ. ಕವಿತನ ಮಮ್ಮಿ ಹೆಸರನ್ನು ಯಾಕೆ ಇಡಬೇಕಾಯಿತು ಅಂದ್ರೆ, ಕವಿತಾ ಮತ್ತು ನನ್ನ ಮದುವೆ ಆದ ಮೇಲೆ 1994 ನಾನು ಅವಾಗ SDM ಲಾ ಕಾಲೇಜಿನಲ್ಲಿ ಕಾನೂನು ಓದ್ತಾ ಇದ್ದೆ. ಕವಿತಾ ಮಂಗಳೂರು KMCಯಲ್ಲಿ MBBS ಮಾಡ್ತಾ ಇತ್ತು. ನಾನು ಅವರ ಜೊತೆ, ನಾವು ಇಬ್ರು ಒಂದೇ ಊರಿನಿಂದ ಬರುವವರು. ನಾನು ಮುದರಂಗಡಿಯಿಂದ ಬರುವವರು, ಕವಿತಾ ಯಜಮಾಡಿಯಿಂದ ಬರುವವರು. ಸೊ ಇಬ್ರು ಬರುವಾಗ ಮಾತಾಡ್ಕೊಂಡು ಬಂದು ನಾವು ಮದುವೆ ಆಗುವುದು ತೀರ್ಮಾನ ಆಯಿತು. ಕವಿತನ ಮನೆಯಲ್ಲಿ 7 ಮಂದಿ ಮಕ್ಕಳು. 7 ಮಂದಿ ಮಕ್ಕಳಲ್ಲಿ 6 ಮಂದಿ ವೈದ್ಯರು. ಕೈ ಚಪ್ಪಾಳೆ ಬೇಡವಾ? ಮತ್ತು 6 ಮಂದಿ ಕೂಡ ಪೋಸ್ಟ್ ಗ್ರಾಜುಯೇಟ್ಸ್, ಅಂದ್ರೆ ಉನ್ನತ ಶಿಕ್ಷಣ ಪಡೆದವರು. ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್. ಸಮುದ್ರದ ಬದಿ ಯಜಮಾಡಿ ಅಂದ್ರೆ ತಮ್ಗೆ ಗೊತ್ತಿದೆ. ಒಂದು ಸಮುದ್ರದ ಬದಿಯ ಚಿಕ್ಕ ಮನೆಯಲ್ಲಿ ಒಂದು ತಾಯಿ 7 ಮಕ್ಕಳಿಗೆ ಜನ್ಮ ಕೊಡ್ತಾಳೆ. 7 ಮಕ್ಕಳಲ್ಲಿ 6 ಮಂದಿಯನ್ನು ವೈದ್ಯರು ಮಾಡ್ತಾರೆ. ಮತ್ತು ವೈದ್ಯರು ಅವರಿಗೆ ಎದುರಿನಲ್ಲಿ ಮದುವೆ ಆದವರು ಮತ್ತು ವೈದ್ಯರೇ, ನಾನೊಬ್ಬ ಬಿಟ್ಟರೆ. ಅಂದ್ರೆ ಒಂದು ತಾಯಿ, ನಮಗೆ ಈಗ ನನ್ನ ಮಗಳಿಗೆ ನಾನು ವೈದ್ಯರು ಮಾಡಬೇಕಂತ ನನಗೆ ಎಷ್ಟು ಕಷ್ಟ ಆಗ್ತದೆ ನನಗೆ ಗೊತ್ತಿದೆ. ಒಬ್ಬ ಮಗಳಿಗೆ ನಾನು ವೈದ್ಯಕೀಯ ಶಿಕ್ಷಣ ಕೊಡಲಿಕ್ಕೆ ನನಗೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಹಾಗೆ ಒಂದು ತಾಯಿ 6 ಮಕ್ಕಳನ್ನ ಸೈನ್ಸ್ ಓದಿಸಿ ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಕಲಿಸಿ, ಒಬ್ಬಳು ಆರ್ಥೋ, ಒಬ್ಬಳು ಆಪ್ಟೋಮಾಲಜಿಸ್ಟ್, ಒಬ್ಬಳು ಫಿಸಿಷಿಯನ್, ಒಬ್ಬಳು ಅನೆಸ್ಥೀಸಿಯಾ, ಎಲ್ಲ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ತಗೊಳ್ತೀರಿ, ಸರ್ಜರಿ, ಗೈನೆಕ್, ಯಾವ ಡಿಪಾರ್ಟ್ಮೆಂಟ್ ತಗೊಳ್ತೀರಿ, ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ತಾನು ಮತ್ತು ತನ್ನ ಕುಟುಂಬದ ಸದಸ್ಯರನ್ನ ನಿರ್ಮಾಣ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ದೊಡ್ಡ ತಾಯಿ ಅದು ಯೋಗಿನಿ ಅಂತ ನಾನು ಭಾವಿಸಿ, ಅಂಥವರ ಹೆಸರು ಶಾಶ್ವತವಾಗಿ ಈ ನೆಲದಲ್ಲಿ ಉಳಿಬೇಕು. ನಾನಿರ್ತೇನೆ, ಕವಿತಾ ಇರ್ತೇನೆ, ನೀವು ಬೇರೆ ವಿಚಾರ. ಬಟ್ ಅಂಥವರು ಮಹಾನ್ ಕೆಲಸ ಮಾಡಿದವರ ಹೆಸರು ಉಳಿಬೇಕು ಅಂತ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಕವಿತನ ಅತ್ಯಂತ ಪ್ರೀತಿಯ ತಾಯಿಯ ಹೆಸರನ್ನ ಈ ಒಂದು ಸೆಂಟರಿಗೆ ಇಡಲಾಗಿದೆ. ಮತ್ತು ಇಲ್ಲಿ ಸೇವೆ ಕವಿತನಿಗೆ ಬಿಟ್ಟಿರ್ತಕ್ಕಂಥದ್ದು. ಏನು ಒಳ್ಳೆಯ ಸೇವೆ ಕೊಡಲಿಕ್ಕಿದೆ ಅದನ್ನು ಅವಳು ತೀರ್ಮಾನ ಮಾಡಿದ್ದಾಳೆ. ಈಗಾಗಲೇ ಕೆಲವು ಎಸ್ಟಾಬ್ಲಿಷ್ಮೆಂಟ್ಗಳನ್ನು ನಾವು ಮಾಡಿದ್ದೇವೆ. ಅನೇಕ ವೈದ್ಯರುಗಳ ಸೇವೆ ಇಲ್ಲಿ ಲಭ್ಯವಿದೆ ಮತ್ತು ಇದು ನಿರಂತರವಾದ ಪ್ರಕ್ರಿಯೆ. ಹಾಗಾಗಿ
ನಿಮ್ಮೆಲ್ಲರ ಸಹಾಯವನ್ನು ನಾನು ಬಯಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಫಾದರ್ ಇದ್ದಾರೆ. ಬನ್ನಿ ಫಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಫಾದರ್ ಜೆರಾಲ್ಡ್ ಲೋಬೂರು ನಮ್ಮ ಇಲ್ಲಿಯ ಪರಂಗಿಪೇಟೆಯಲ್ಲಿ ನಿಮ್ಗೆ ಗೊತ್ತಿದೆ. ಪರಂಗಿಪೇಟೆಯ ಮಠ ಅಂದರೆ ಸನ್ಯಾಸ ಮಠ ಅಂದರೆ ಅದರಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಹೇಗೆ ಆಗ್ತದೋ ಅದೇ ರೀತಿ ಬೋಧನೆ, ಜನರ ಅಭಿವೃದ್ಧಿ, ಸಮಾಜ ಸೇವೆ ಮಾಡುವುದರಲ್ಲಿ ಗುರುಗಳು ನಮ್ಮ ಬಹಳ ಅತ್ಯಂತ ದೇವರನ್ನು ಕಂಡಂಥ ಅನುಭವ ನನಗೆ. ಸೊ ಫಾದರ್ ಜೆರಾಲ್ಡ್ ಲೋಬೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ನಾನು ಹೋಗಿ ಈ ಕಾರ್ಯಕ್ರಮಕ್ಕೆ ನೀವು ಆಶೀರ್ವಚನ ಮಾಡಬೇಕು, ಬರಬೇಕು ಅಂತ ಕೇಳಿಕೊಂಡಾಗ ಅವರು ಒಂದು ಮಾತು ಹೇಳಿದರು, ಈ ಭಾಗದಲ್ಲಿ ಒಂದು ಆಸ್ಪತ್ರೆ ಅವಶ್ಯಕತೆ ಇತ್ತು, ಹಾಗಾಗಿ ನೀವು ಮಾಡಿದ್ದು ನಮಗೆ ಬಹಳ ಸಂತೋಷ. ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಆಸ್ಪತ್ರೆಯ ಉದ್ಘಾಟನೆಗೆ ಬರುವುದು ಮಾತ್ರವಲ್ಲ, ನಿರಂತರವಾದ ನಮ್ಮ ಸಹಾಯ ನಿಮ್ಮ ಜೊತೆ ಇದೆ ಅಂತೇಳಿ ಮಾತನ್ನು ಹೇಳಿ ನಮ್ಮ ಜೊತೆ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಫಾದರ್, ವಿ ವೆಲ್ಕಮ್ ಟು ಯು. ಅದೇ ರೀತಿ ನಮ್ಮ ಖತೀಬರು, ಕಣ್ಣೂರು ಮಸ್ಜಿದಿನ CM ಅನ್ಸಾರ್ ಖತೀಬರು ನೋಡಿ, ಅವರು ಕೂತಲ್ಲಿಯೇ ಕಣ್ಣು ಮುಚ್ಚಿ ತಮ್ಮ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಉರುಸು ಆಗ್ತಾ ಇದೆ. ಒಂದು ಉರುಸು ಅಂತ ಹೇಳಿದ್ರೆ ಇಡೀ ಸಮಾಜವನ್ನ ಒಟ್ಟು ಮಾಡತಕ್ಕಂಥದ್ದು, ಸರ್ವಧರ್ಮೀಯರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ಅವರ ಉತ್ತಮ ವಾಗ್ಮಿ ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ರಫೀಕ್ ಅವರು ಅವ್ರನ್ನ ಕರ್ಕೊಂಡು ಬರುವಂಥ ಎಲ್ಲ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಭಾಗಕ್ಕೆ ಬಂದು ಅವರು ಹೇಳಿದ್ದಾರೆ, ನಾನು ಉರುಸ್ನಲ್ಲಿ ಇದ್ರೂ ಕೂಡ ರಾತ್ರಿ ಲೇಟ್ ನೈಟ್ವರೆಗೆ ಉರುಸು ನಡೀತದೆ, ಆದರೂ ಬೆಳಿಗ್ಗೆ ಎದ್ದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತು ಅವರ ಎಲ್ಲ ಕಾರ್ಯಕ್ರಮ, ಧಾರ್ಮಿಕ ಚಟುವಟಿಕೆಗಳು ಶುಭವನ್ನು ಹಾರೈಸ್ತೇನೆ. ಅವರು ಬರುವಾಗ ಹೇಳಿದರು, ನಾನು ನಿಮ್ಮನ್ನು ಬಿಡ್ಲಿಕ್ಕಾಗ್ತದಾ ಅಂತ ಹೇಳಿದರು. ನಾನು ಹೇಳಿದೆ, ನೀವು ನಮ್ಮನ್ನು ಬಿಡುವುದಲ್ಲ, ನಾವು ನಿಮ್ಮನ್ನು ಬಿಡಬೇಕಲ್ವಾ, ಅದೇ ತಾನೇ ಪ್ರಶ್ನೆ ಬರುವುದು, ನಾವು ನಿಮ್ಮನ್ನು ಬಿಡುವುದಿಲ್ಲ ಅಂದ್ರೆ. ಹಾಗಾಗಿ ಸರ್, ನಿಮಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ. ವೆಲ್ಕಮ್ ಟು ಯು ಸರ್. ಜಯರಾಮ್ ಶೇಖರ್ ಅವರು ನಮ್ಮ ಸೆಂಟರ್ಗೆ ಹೆಸರಿಡುವ ಮುಂಚೆ ನೀವು ಎಲ್ಲಿ ಮಾಡ್ತೀರಿ ಕೇಳಿದರೆ ಅಡ್ಯಾರ್ ಗಾರ್ಡನ್ ಎದುರು ಅಂತ ಹೇಳೋದು ನಾವು. ಅಡ್ಯಾರ್ ಗಾರ್ಡನ್ಗೆ ಸಾಕ್ಷಿಯಾಗಿರ್ತಕ್ಕಂಥವರು ಜಯರಾಮ್ ಶೇಖರ್ ಅವರು. ಜಯರಾಮ್ ಶೇಖರ್ ಅಂದರೆ ಅದು ಒಂದು ಉನ್ನತ ಮಟ್ಟದ ಹೆಸರು. ನಾನು ಬಸವಣ್ಣನ ಚರಿತ್ರೆಯನ್ನು ಓದಿದ್ದೇನೆ ನನ್ನ ಜೀವನದಲ್ಲಿ. 800 ವರ್ಷಗಳ ಹಿಂದೆ ಹುಟ್ಟಿದಂತಹ ಬಸವಣ್ಣನವರು ಏನು ಬೋಧನೆ ಮಾಡಿದ್ರು ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಂದರೆ ಕೆಲಸವೇ ನಿನ್ನ ಜೀವನದ ದಾರಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದೇ ದಾರಿಯನ್ನು ಮನಸ್ಸಿನಲ್ಲಿ ಒಪ್ಪಿ ಸಣ್ಣ ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಗೆ ಬೆಳೆದಂಥ, ಶ್ರಮ ಪಟ್ಟರೆ ಯಾವ ಸಾಧನೆಯನ್ನೂ ಮಾಡಬಹುದು ಅಂತ ಹೇಳುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥ ಪ್ರಸ್ತುತ ಸಮಾಜ ಸುಧಾರಕ ಆಗಿರುವಂತಹ ಜಯರಾಮ್ ಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ತಮಗೆ ಸ್ವಾಗತ ಸರ್, ವೆಲ್ಕಮ್ ಟು ಸರ್. ಮತ್ತು ನಿಮ್ಮ ಸೇವೆಯನ್ನು ನಾವು ಕೊಂಡಾಡ್ತೇವೆ ಸರ್. ನಿಮ್ಮ ಈ ರೀತಿ ಸಮಾಜ ನಡೆಸಿಕೊಂಡು ಬಂದಂಥ ರೀತಿ, ನೀವು ನೋಡಿಕೊಂಡಂಥ ರೀತಿ ನಿಜವಾಗಿ ಶ್ಲಾಘನೀಯ. ನೀವು 3 ಜನ ಸೇರಿ ಈ ಒಂದು ದೀಪ ಹತ್ತಿಸಿದ್ರೆ ಅದು ಖಂಡಿತವಾಗಿ ಉಜ್ವಲ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ನಮ್ಮ ಜೊತೆ ನಮ್ಮ ಅಕ್ಕ ಜೀನತಕ್ಕ, ಅಡ್ಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ನಿಮ್ಗೆ ಗೊತ್ತಿದೆ, ರಸ್ತೆ ಬದಿಯಲ್ಲಿ ಯಾವುದಾದ್ರು ಕಟ್ಟಡ ಮಾಡಬೇಕು ಅಂದರೆ ಅದಕ್ಕೆ 150-180 ವಿಘ್ನಗಳು. ಅದು ಅವರು ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ, ಸಮಾಜ ಒಳ್ಳೆಯದಾಗಲಿಕ್ಕೂ ಬಿಡೋದಿಲ್ಲ. ಎಲ್ಲ ಮಧ್ಯೆ ಕೂಡ ಅವರು ಮತ್ತು ಪಂಚಾಯತ್ನ ಎಲ್ಲ ಸದಸ್ಯರು ಇಲ್ಲಿ ಕೂತಿದ್ದಾರೆ. ಅಪ್ಪು ಅಲ್ಲಿ ಇಲ್ಲಿದ್ದಾರೆ. ಎಲ್ಲ ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರ ಟೀಮ್ ಆಗಿ ಬಂದಿದ್ದಾರೆ, ಆಲ್ ಎಂಟೈರ್ ಟೀಮ್. ಅಡ್ಯಾರ್ ಸುರೇಂದ್ರ ಕಾಂಬ್ಳಿ ಇದ್ದಾರೆ, ಇನ್ನೊಬ್ಬರು ಬಂದು ಸತ್ತರಾಕ ಬಂದರು. ಅವ್ರು ಬರುವಾಗಲೇ ಗೊತ್ತಾಗ್ತದೆ ಹೇಗೆ ನಡೀತಾರೆ ಅಂತ. ಸತ್ತರಾಕ. ಸೊ ಎಲ್ಲರೂ ಸೇರಿ 32 ಮಂದಿ ಸದಸ್ಯರು ಕೂಡ, ನಾನು ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿದ್ದೇನೆ. 32 ಮಂದಿ ಮೆಂಬರಿಗೆ ಕೂಡ ನಾನು 31 ಮೆಂಬರಿಗೂ ನಾನು ಫೋನ್ ಮಾಡಿ ಮಾತಾಡಿದ್ದೇನೆ. 31 ಮೆಂಬರ್ಗಳೂ ಬಂದು ನೀವು ನಮ್ಮ ಜೊತೆ ಬೆಳಿಗ್ಗೆ ಉಪಹಾರಕ್ಕೆ ಸೇರಬೇಕು ಅಂತ ಹೇಳಿದ್ದೇನೆ. ಅದೇ ರೀತಿ ಬಂದಿದ್ದಾರೆ. ಅಕ್ಕ, ಇದಕ್ಕೆ ಮಸ್ತ್ ಧನ್ಯವಾದ ಬೈದಿನಿ, ತುಂಬ ಧನ್ಯವಾದಗಳು. ಬನ್ನಿ. ಅದೇ ರೀತಿ ಇನ್ನು ನಾನು ಮತ್ತು ಕವಿತಾ ಜೊತೆಯಲ್ಲಿ ಎದುರು ಕೂತಂಥವ್ರು ನೀವೆಲ್ಲರೂ, ಪಂಚಾಯತ್ನ ಎಲ್ಲ ಸದಸ್ಯರುಗಳು, ಪಂಚಾಯತ್ನ PDO ಸಹಿತ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದರ ಜೊತೆಯಲ್ಲಿ
ನಮ್ಮ ಎಲ್ಲ ಅಭಿಮಾನಿಗಳು, ಈ ನೆರೆ ಮನೆಯವರು, ಈಚೆ ಮನೆಯವರು, ಹಿಂದೂ ಮನೆಯವರು, ಉಲ್ಲೆರ ಒಲ್ಪಂಡ್ಲ ಉಲ್ಲೆರ ಈ ಇಲ್ಲದ ಪಿರ ಅಲೆ ಅಲ್ಪ ಉಲ್ಲೆರಕ್ಕ ಆರು ಪಿರರ ಇಲ್ಲದ ಪೂರ ನೆರೆಹೊರೆಯವರು ಒಳ್ಳೆದಿದ್ರೆ ಎಲ್ಲ ಕಾರ್ಯಕ್ರಮ ಮಾಡ್ಬೋದಂತೆ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ನಮಗೆ ತಮ್ಮದೇ ಆದ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ, ಧನ್ಯವಾದ ಹೇಳ್ತೇನೆ. ಮತ್ತು ನನ್ನ ಮಿತ್ರರು, ಕವಿತನ ಮಿತ್ರರು, ಅನೇಕ ವೈದ್ಯರುಗಳು, ಬಹುಶಃ ಇಲ್ಲಿ ಇನ್ನು ಮುಂದಕ್ಕೆ ಡಾಕ್ಟರ್ ಕವಿತಾರವರ ಜೊತೆ ಈ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಕವಿತಾ ಅವರು ನಿಮ್ಗೆ ಗೊತ್ತಿದೆ, ಅವಳು ಗೈನಕಾಲಜಿಸ್ಟ್, ಅವಳು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಅವರ ಜೊತೆಯಲ್ಲಿ ಡಾಕ್ಟರ್ ನಿತೀಶ್ ಭಂಡಾರಿ ಅವರು, ಮಂಗಳ ಗೌರಿ ಅವರು, ಅದೇ ರೀತಿ ಮಂಗಳ ಗೌರಿ ಅವರು ಸ್ತ್ರೀರೋಗ ತಜ್ಞೆಯವರು, ನಿತೀಶ್ ಭಂಡಾರಿ ಅವರು ಹಿರಿಯ ಫಿಸಿಷಿಯನ್, ಹಿರಿಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಅವರು, ಅದೇ ರೀತಿ ವಿನ್ಮಾ ಎಚ್ ಶೆಟ್ಟಿ ಅವರು ಚರ್ಮರೋಗ ಮತ್ತು ಕಾಸ್ಮೆಟಿಕ್ ತಜ್ಞರು, ಡಾಕ್ಟರ್ ಅನಿತಾ ಎಸ್ MD ಅವರು ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮಾಡ್ತಕ್ಕಂಥ ಡಾಕ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅಕ್ಷತಾ ಜೆ ಶೆಟ್ಟಿ MD ಅವರು ಕೂಡ ಮಕ್ಕಳ ತಜ್ಞರು. ಅದೇ ರೀತಿ ಡಾಕ್ಟರ್ ರೋಷಲ್ ಮೊಂತೇರು MD ತಜ್ಞರು, ಚರ್ಮರೋಗ ತಜ್ಞರು. ಡಾಕ್ಟರ್ ಜೆನಿಫರ್ ಮಿರಾಂಡಾ ಇನ್ನೊಬ್ಬಳು ಫಿಸಿಷಿಯನು. ಡಾಕ್ಟರ್ ತನುಶ್ರೀ ಕಾಮತ್ ರೇಡಿಯಾಲಜಿಸ್ಟು. ಅವರು ಇಷ್ಟು ಜನ ಡಾಕ್ಟರ್ಗಳು ಇಲ್ಲಿ ಪರ್ಮನೆಂಟ್ ಆಗಿ ಈ ಒಂದು ಆಸ್ಪತ್ರೆಯಲ್ಲಿ ಅವರವರ ಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ಇಲ್ಲಿ ಕೂಡ ಬಂದು ತಮ್ಮ ಸೇವೆಯನ್ನು ಕೊಡ್ತಾರೆ. ಡಾಕ್ಟರ್ ಕವಿತಾ ಮತ್ತು ಅವಳ ಟೀಮ್ ಏನಿದೆ, 3 ಮಂದಿ ಡಾಕ್ಟರ್ಗಳು, ಅವರು ಪರ್ಮನೆಂಟ್ ಆಗಿ ಈ ಒಂದು ಡೇ ಕೇರ್ ಸೆಂಟ್ರಲ್ಲಿ ತಮ್ಮ ಸೇವೆಯಲ್ಲಿ ನಿರತರಾಗ್ತಾರೆ. ಅದೇ ರೀತಿ ಅನೇಕ ಟೆಸ್ಟ್ಗಳು, ಲ್ಯಾಬ್ ಇದೆ, ಮೆಡಿಕಲ್ ಇದೆ, ಮತ್ತು ಸ್ಕ್ಯಾನಿಂಗ್ ಇದೆ, ಬೇರೆ ಬೇರೆ ವಿಚಾರ, ಎಕ್ಸ್ರೇ ಇದೆ, ECG ಇದೆ, ಬೇರೆ ಬೇರೆ ಸೌಲಭ್ಯಗಳು ಕೂಡ ಈ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ, ಇಲ್ಲಿ ಹಿರಿಯರುಗಳು ಬಂದು ಕೂತಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತ ಬಯಸಿ, ಈ ಸೆಂಟರ್ನ ಯಶಸ್ಸು ಮುಂದಕ್ಕೆ ಏನು ಬೆಳೆಸಬೇಕು ಅಂತ ಕವಿತಾನಿಗೆ ಹೇಳಿದ್ದೇನೆ. ಈಗ ಸದ್ಯಕ್ಕೆ ಫಸ್ಟ್ ಫ್ಲೋರನ್ನು ಮಾತ್ರ ನಾವು ಫರ್ನಿಷ್ ಮಾಡಿದ್ದೇವೆ. ಮತ್ತೆ ಜನರ ಅಭಿಪ್ರಾಯ, ಜನರ ಬೇಡಿಕೆಗಳನ್ನು ನೋಡಿ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಫ್ಲೋರನ್ನು ಕೂಡ ಮುಂದಕ್ಕೆ ನಾವು ಅದನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತಮ್ಮದೇ ಆದಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಅಂಥೇಳಿ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಕವಿತನ ಮೇಲೆ ಇರಲಿ. ಒಂದು ಡಾಕ್ಟ್ರು ಅಂದರೆ ಅವರು ವಸ್ತುಶಃ ದೇವರ ಕೆಲಸ ಮಾಡುವವರು. ಯಾವ ಡಾಕ್ಟ್ರಿಗೂ ಯಾವ ರೋಗಿಗೂ ತೊಂದರೆ ಆಗಬಾರ್ದು ಅನ್ನಿಸ್ತಿಲ್ಲ. ತನ್ನ ಹತ್ರ ಬಂದಂಥ ಎಲ್ಲ ರೋಗಿಗಳು ಗುಣಮುಖರಾಗಿ ಸಂತೋಷವಾಗಿ ನೆಗಡಿಕೊಂಡು ಮನೆಯಿಂದ ಹೋಗಬೇಕು, ಇಲ್ಲಿಂದ ಹೊರ ಹೋಗಬೇಕು ಅಂತ ಚಿಂತನೆ. ಹಾಗಾಗಿ ಈ ಕಷ್ಟದಿಂದ ಯಾರು ಈ ಜಾಗಕ್ಕೆ ಬರ್ತಾರೆ, ಯಾರು ಈ ಆಸ್ಪತ್ರೆಗೆ ಬರ್ತಾರೆ, ಅವರು ಹಿಂದೆ ಹೋಗುವಾಗ ಅವರು ನಗುಮುಖದಿಂದ ಹೋಗುವ ರೀತಿಯಲ್ಲಿ ದೇವರು ಅವರಿಗೆ ಕೃಪೆ ತೋರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ತೇನೆ ಮತ್ತು ನಿಮ್ಮೆಲ್ಲರಿಗೂ ಶುಭ ಕೋರ್ತೇನೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮ್ಮೆಲ್ಲರ ಮತ್ತು ಈಗ 10:30 ನಂತರ ಮೆಡಿಕಲ್ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಡಾಕ್ಟರ್ಸ್ಗಳಿದ್ದಾರೆ. ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಲಿಲ್ಲ ರಿಜಿಸ್ಟ್ರೇಷನ್ ಮಾಡಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ಸ್ವಾಗತವನ್ನು ಕೋರ್ತೇನೆ. On the inauguration of this hospital and the medical camp. ದೇವರೇ, ನೀವೇ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಥಮ ವೈದ್ಯರಾಗಿದ್ದೀರಿ. ಆದರೆ
ನೀವು ಮನುಕುಲವನ್ನು ಸೃಷ್ಟಿಸಿ ಈ ಭೂಮಿಗೆ ಕಳುಹಿಸಿದಾಗ ಈ ವಾತಾವರಣದ ಮುಖಾಂತರವೋ ಅಥವಾ ಬೇರೆ ಯಾವುದೇ ವಿಚಾರಗಳಲ್ಲಿ ಮಾನವನ ಆರೋಗ್ಯ ಖಂಡಿತವಾಗಿ ಕೆಡುತ್ತದೆ. ಅದಕ್ಕಾಗಿ ನೀವು ನಮಗೆ ವೈದ್ಯರ ಮೂಲಕ ಆಸ್ಪತ್ರೆಗಳನ್ನು ದಯಪಾಲಿಸಿದ್ದೀರಿ. ಇಂದು ಈ ಶುಭ ಮುಂಜಾನೆಯ ಹೊತ್ತಿಗೆ ಯೋಗಿನಿ ಹಾಸ್ಪಿಕೇರ್ ಈ ಆಸ್ಪತ್ರೆಯು ಈ ಅಡ್ಯಾರ್ ಭಾಗದ ಗ್ರಾಮಾಂತರ ಭಾಗದಲ್ಲಿ ಜನರಿಗೆ ಸಹಕಾರವಾಗಲು, ಜನರಿಗೆ ಸಹಾಯಕವಾಗಲು, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಲು ಇಲ್ಲಿ ಶ್ರಮಿಸುತ್ತಿರುವಂತಹ ಪ್ರತಿಯೊಬ್ಬ ಡಾಕ್ಟರಿಗೆ, ಪ್ರತ್ಯೇಕವಾಗಿ ಇಲ್ಲಿಯ ಈ ಆಸ್ಪತ್ರೆಯ ಹತೋಟಿಯನ್ನು ತೆಗೆದುಕೊಂಡಿದ್ದಂತಹ ಡಾಕ್ಟರ್ ಕವಿತಾ ಹಾಗೂ ಸಿಬ್ಬಂದಿ, ಎಲ್ಲ ನರ್ಸ್ಗಳಿಗೆ ಹಾಗೂ ಸಹಾಯಕ ಮಾಡುವ ಪ್ರತಿಯೊಬ್ಬರಿಗೆ ಅವರಿಗೆ ಜ್ಞಾನ ಭಂಡಾರವನ್ನು ದಯಪಾಲಿಸಿ ಪ್ರತಿಯೊಬ್ಬರ ಆರೋಗ್ಯವನ್ನು ಸೂಕ್ಷ್ಮ ರೀತಿಯಲ್ಲಿ ಪರೀಕ್ಷಿಸಿ ಅವರನ್ನು ಒಳ್ಳೆಯ ಮನಸ್ಸಿನಿಂದ, ಸಂತೋಷದಿಂದ, ಪ್ರೋತ್ಸಾಹದಿಂದ, ಅನಾರೋಗ್ಯದಿಂದ ಬಳಲುತ್ತಿರುವವರು ಅವರ ಕುಟುಂಬಗಳನ್ನು ಸೇರಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಅವರಿಗೆ ದಯಪಾಲಿಸಿ ಒಂದು ಸಂತೋಷಮಯವಾದ ಜೀವನವನ್ನು ಜೀವಿಸಲು ಅವರಿಗೆ ಕರುಣಿಸಿರಿ. ಅದೇ ರೀತಿಯಲ್ಲಿ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಅನಾರೋಗ್ಯಗೆ ಕೂಡ ಬರುವಾಗ ಖಂಡಿತವಾಗಿಯೂ ಬೇಸರದಲ್ಲಿ ಬರ್ತಾರೆ ಅಥವಾ ಯಾವುದೇ ಒಂದು ಟೆನ್ಷನ್ನಲ್ಲಿ ಬರ್ತಾರೆ. ಆದರೆ ಇಲ್ಲಿಂದ ಹೋಗುವಾಗ ಉತ್ತಮ ಆರೋಗ್ಯವನ್ನು ಪಡೆದು ಸುಖ ಸಂತೋಷದಿಂದ ಇಲ್ಲಿಂದ ಆತ್ಮಶೈರಣೆಯನ್ನು ಇಟ್ಟುಕೊಂಡು ಹೋಗಲು ಅವರಿಗೆ ಕರುಣಿಸಿರಿ. ಈ ನಮ್ಮ ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತೇವೆ ದೇವರ ಆಶೀರ್ವಾದದಲ್ಲಿ. ಆಮೆನ್. വന്നിട്ടുള്ള എല്ലാ പ്രവാചകന്മാരും ആരോഗ്യത്തിൻ്റെ കാര്യത്തിൽ വളരെയധികം ശ്രദ്ധ ചെലുത്തിയിട്ടുണ്ട്. മാത്രമല്ല നമ്മുടെ ഇസ്ലാം മതത്തിൽ അള്ളാഹുവിനോട് ചോദിച്ചാൽ ഉത്തരം കിട്ടുന്ന വളരെ പ്രധാനപ്പെട്ട സമയങ്ങളുണ്ട്. ഉദാഹരണത്തിന് ഒരു നിസ്കാരത്തിന് വേണ്ടി ബാങ്ക് കൊടുത്തിട്ട് ആ നിസ്കാരം ആരംഭിക്കുന്നതിൻ്റെ മുമ്പുള്ള ഇക്കാമത്തിൻ്റെ ഇടയിലുള്ള വളരെ കുറഞ്ഞ സമയം വളരെ പ്രധാനപ്പെട്ട സമയമാണ്. ആ സമയത്ത് നിങ്ങൾ അള്ളാഹുവിനോട് ദുആ ചെയ്യുകയാണെങ്കിൽ അല്ലാഹുമ്മ ഇന്നി അസ്അലുക്കൽ അഫ്വ വൽ ആഫിയ, ആരോഗ്യത്തിനെ നിങ്ങൾ അള്ളാഹിനോട് ചോദിക്കണേ എന്ന് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പഠിപ്പിച്ചിട്ടുണ്ട്. ചുരുക്കി പറഞ്ഞാൽ ആരോഗ്യത്തിന് വളരെയധികം പ്രാധാന്യം നൽകുന്ന മതമാണ് ഇസ്ലാം എന്നുള്ളത്. അൽഹംദുലില്ലാഹ്, ബഹുമാനപ്പെട്ട ഡിസോജ സാറിനെ പോലത്തവർ ജനങ്ങളുടെ ആരോഗ്യം നിലനിർത്താൻ വേണ്ടി ഒരു ഹോസ്പിറ്റൽ തുടങ്ങുന്നു എന്നുള്ളത് വലിയ സന്തോഷത്തിൻ്റെ വിഷയമാണ്. കാരണം ബഹുമാനപ്പെട്ടവർ വളരെ താഴ്മയുള്ള, എല്ലാവർക്കും സേവനങ്ങൾ ചെയ്യുന്ന, എല്ലാവരുടെ കഷ്ടങ്ങൾക്കും പരിഹാരം നൽകുന്ന വലിയ ഒരു സ്നേഹനിധിയായ വ്യക്തിയാണ് ബഹുമാനപ്പെട്ടവർക്ക് വലിയ ഉയർച്ച അള്ളാഹു നൽകട്ടെ എന്ന് ആത്മാർത്ഥമായി പ്രാർത്ഥിക്കുകയാണ്. അതേപോലെ ഇവിടെ ഇരുന്നപ്പോൾ എന്നെ വലിയ സന്തോഷപ്പെടുത്തിയ വസ്തു ഈ ഹോസ്പിറ്റലിൻ്റെ പേരാണ്. ഒരുപാട് ഫോൺ കോൾ വന്നുകൊണ്ടിരിക്കാൻ തിരക്കുണ്ട്. ഈ ഹോസ്പിറ്റലിൻ്റെ പേര് ഇവിടെ പ്രവർത്തിക്കുന്ന ഡോക്ടറുടെ ഉമ്മയുടെ പേര് നൽകി എന്നുള്ളതിനെ വളരെയധികം സന്തോഷിപ്പിച്ച ഒരു സംഗതിയാണ്. എത്ര വലിയ ഉയരത്തിലുണ്ടാകുമ്പോഴും പ്രസവിച്ച് വളർത്തിയ ഉമ്മാനെ മറക്കാത്ത ഒരു സംഗതി, അത് വലിയ എൻ്റെ മനസ്സിൽ കുലുക്കിയ ഒരു സംഗതിയാണ്. അവർ ഈ ഹോസ്പിറ്റൽ തുടങ്ങുമ്പോൾ എന്തെല്ലാം സ്വപ്നങ്ങളാണോ അവർ കണ്ടിട്ടുള്ളത്, ആ സ്വപ്നങ്ങളെല്ലാം അല്ലാഹു സുബ്ഹാനഹു വ തആല അവർക്ക് യാഥാർത്ഥ്യമാക്കി കൊടുക്കട്ടെ. ബഹുമാനപ്പെട്ട ഒരു ദുആ ചെയ്തതുപോലെ ഇവിടെ വരുന്ന ഓരോ രോഗികൾക്കും വളരെ സന്തോഷത്തോടു കൂടെ ഇവിടെ നിന്ന് പുറത്തു പോകാനുള്ള മാർഗങ്ങൾ അള്ളാഹു ചെയ്തു കൊടുക്കട്ടെ എന്ന് ആത്മാർത്ഥമായി ദുആ ചെയ്ത് എന്നെ ഇവിടെ ക്ഷണിച്ചതിനും അതേപോലെ ഇവിടെ സംസാരിക്കാൻ അവസരം തന്ന സംഘാടകർക്കും എല്ലാവർക്കും ഹൃദയം നിറഞ്ഞ ആശംസകൾ അർപ്പിച്ച് അല്ലാഹു സുബ്ഹാനഹു വ തആല ഇതിനെ കബൂൽ ചെയ്യട്ടെ എന്ന് ദുആ ചെയ്ത് എൻ്റെ രണ്ട് വാക്ക് ഞാൻ അവസാനിപ്പിക്കുകയാണ്. കുറച്ച് മനസ്സിലായി. But he spoke beautifully. I understood. You spoke about mother and everything. It is so nice. Thank you, Khatib. ಯೋಗಿನಿ ಹಾಸ್ಪಿಕೇರ್ ಈ ಆಸ್ಪತ್ರೆಯ ಉದ್ಘಾಟನೆಗೆ ಈ ಶುಭ ಮುಂಜಾನೆಯಲ್ಲಿ ಸೇರಿದಂತಹ ನನ್ನ ಸಹೋದರ ಸಹೋದರಿಯರೇ,
ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿರುವಂತಹ ಈ ಗಣ್ಯ ವ್ಯಕ್ತಿಗಳೇ, ಮಾನವನು ಇಂದು ಒಬ್ಬಂಟಿನಾಗಿ ಎಲ್ಲಿಯೂ ವಾಸಿಸಲು ಅಸಾಧ್ಯ. ಮಾನವನು, ದೇವರು ಈ ಭೂಮಿಗೆ ಮಾನವನನ್ನು ಕೊಡುವಾಗ ಒಂದು ಕುಟುಂಬದಲ್ಲಿ ನಮ್ಮ ಪ್ರತಿಯೊಬ್ಬರ ಜನನ, ಕೇವಲ ಕುಟುಂಬ ಮಾತ್ರವಲ್ಲ, ಬದಲಾಗಿ ನಮಗೆ ಆಸುಪಾಸಿನವರು ಇರುತ್ತಾರೆ, ಅಥವಾ ಎಲ್ಲಿ ಬಸ್ಸಿನಲ್ಲಿ ಹೋದಾಗ ಜನರಿರ್ತಾರೆ, ನಡೆದುಕೊಂಡು ಹೋಗುವಾಗ ಆ ಕಡೆ ಈ ಕಡೆ ನಮಗೆಲ್ಲರೂ ಸಿಗ್ತಾರೆ. ಅಂದರೆ ನಾವು ಪ್ರತಿಯೊಬ್ಬರಲ್ಲಿ ನಾವು ಕಲಿತು ಬೆರೆತು ಬಾಳುವ ಮನುಷ್ಯರಾಗಿದ್ದೇವೆ ನಾವು. ಆದುದರಿಂದ ಮಾನವನಿಗೆ ಪ್ರೋತ್ಸಾಹ ಕೊಡುವುದು, ಅದೇ ರೀತಿಯಲ್ಲಿ ಮಾನವನ ಸೇವೆ ಮಾಡುವುದು, ಇದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಸೇವೆ ಈ ಸಮಾಜದಲ್ಲಿ ಎಷ್ಟು ನಾವು ಮಾಡುತ್ತೇವೆ ಅಷ್ಟು ನಮಗೆ ಆಶೀರ್ವಾದ ಸಿಗುತ್ತದೆ, ಮಾತ್ರವಲ್ಲ ನಮ್ಮ ಜೀವನ ಉನ್ನತಿಗೆ ಏರುತ್ತದೆ. ಅದಕ್ಕಾಗಿ ಪ್ರತಿಯೊಂದು ಭಾಗದಲ್ಲಿ, ಅದು ಸಮಾಜ ಸೇವೆಯಾಗಲಿ ಅಥವಾ ಇನ್ನಿತರ ಯಾವುದೇ ಸೇವೆಯಾಗಲಿ, ಪ್ರಪ್ರಥಮವಾಗಿ ಆರೋಗ್ಯ ಕೇಂದ್ರದಲ್ಲಿ, ಆರೋಗ್ಯ ಭಾಗ್ಯದಲ್ಲಿ ಒಂದು ಆಸ್ಪತ್ರೆ ಅದು ಪ್ರಥಮ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಯಾಕೆಂದರೆ ಆಸ್ಪತ್ರೆಯ ವಠಾರದಲ್ಲಿ ಜನರು ಬರುವುದು ನಮಗೆ ಒಳ್ಳೆಯ ಆರೋಗ್ಯವನ್ನು ಸಿಗಲಿಕ್ಕಾಗಿ, ಹಾಗೂ ಒಂದು ಒಳ್ಳೆಯ ನಲ್ಮೆಯ ಬಾಳನ್ನು ಬಾಳುವುದಕ್ಕೋಸ್ಕರ. ಯಾವಾಗ ನಮಗೆ ಅನಾರೋಗ್ಯದಿಂದ ನಾವು ಇರುತ್ತೇವೆ ಆವಾಗ ನಾವು ಬೇಸರವಾಗುತ್ತದೆ, ಕುಟುಂಬದಲ್ಲಿ ಅಸಂತೋಷ, ಅಥವಾ ಎಲ್ಲಿ ನಮಗೆ ಮನಸ್ಸಿಲ್ಲ ಹೋಗಲಿಕ್ಕೆ, ಯಾರು ಬಂದರೂ ಕೂಡ ಅವರ ಜೊತೆಗೆ ನಮಗೆ ಮಾತನಾಡಲಿಕ್ಕೆ ಕಷ್ಟ. ಹೀಗೆ ಮಾನವನು ಸಮಸ್ಯೆಗಳನ್ನು ಮುಟ್ಟುತ್ತಾನೆ ಅಥವಾ ಸಮಸ್ಯೆಗಳಿಂದ ಬಾಳುತ್ತಾನೆ. ಇದಕ್ಕೆ ಮುಕ್ತಿಯಾಗಿ ಎಲ್ಲಿ ಈ ದವಾಖಾನೆಗಳಿವೆ, ಎಲ್ಲಿ ಆಸ್ಪತ್ರೆಗಳಿವೆ, ಅಲ್ಲಿ ಹೋಗಿ ನಮ್ಮ ಆರೋಗ್ಯವನ್ನು ನಾವು ಸರಿಪಡಿಸುತ್ತೇವೆ. ಸರಿಪಡಿಸುವ ಮುಂಚೆ ನಮಗೆ ಆ ಆಸ್ಪತ್ರೆಯಲ್ಲಿ ಒಳ್ಳೆಯ ವಿಶ್ವಾಸವಿರಬೇಕು. ಡಾಕ್ಟರ್ ಹತ್ರವಾಗಲಿ ನರ್ಸ್ಗಳಾಗಲಿ ಸೇವೆ ಮಾಡುವಂಥ ಅವರಲ್ಲಿ ಯಾವಾಗ ನಾವು ಒಳ್ಳೆಯ ವಿಶ್ವಾಸದಿಂದ ಒಂದು ಆಸ್ಪತ್ರೆಯ ಮೆಟ್ಟಲನ್ನು ಏರುತ್ತೇವೆ, ಆವಾಗಲೇ ನಮ್ಮ ಅರ್ಧ ಅನಾರೋಗ್ಯವು ವಾಸಿಯಾಗುತ್ತದೆ. ಈ ಭಾಗದಲ್ಲಿ, ಈ ಅಡ್ಯಾರ್ ಭಾಗದಲ್ಲಿ ನಿಜವಾಗಿಯೂ ಇಂಥದ್ದೊಂದು ಆಸ್ಪತ್ರೆ ಅದು ಬೇಕಿತ್ತು, ಮಾತ್ರವಲ್ಲ ಹಲವು ವರ್ಷಗಳ ಹಿಂದೆನೇ ಇದು ಒಂದು ಕನಸು ನನಸಾಗಿ ಮಾಡಬೇಕಿತ್ತು. ಯಾಕೆಂದರೆ ಈ ಕಡೆಯಿಂದ ಎಲ್ಲಿಯಾದರೂ ಏನಾದರೂ ಆದರೆ ಮಂಗಳೂರಿಗೆ ಓಡಬೇಕು, ಅಥವಾ ಆ ಕಡೆ ಆದರೆ ತುಂಬೆಗೋ ಇನ್ನೂ ಮುಂದೆ ಹೋಗಬೇಕಾಗುತ್ತದೆ. ಒಂದು ಸಣ್ಣ ನಿಮಗೆ ದಾಖಲೆಯನ್ನು ಕೊಡುವುದಾದರೆ, ಇಲ್ಲಿ 1 ಕಿಲೋಮೀಟರ್ ಮುಂಚೆ ಆ ಕಡೆ ಹೋಗುವಾಗ ಅಲ್ಲಿ ಅಡ್ಯಾರ್ ಪೋಸ್ಟ್ ಈ ಕಡೆ, ಅಲ್ಲಿ ಒಂದು ಪಾವೂರು ಉಳಿಯ ಅಂತ ಇದೆ. ನದಿಯ ಮಧ್ಯದಲ್ಲಿ ಒಂದು 40 ಕುಟುಂಬಗಳು ಅಲ್ಲಿ ವಾಸಿಸುತ್ತವೆ. ಸುತ್ತಲೂ ನೀರು. ರಾತ್ರಿ ಆಗಲಿ ಯಾವಾಗಲಿ ಏನಾದರೂ ಆದರೆ ಅವರಿಗೆ ದೋಣಿಯೇ ಗತಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿರುವವರು ಅಥವಾ ಏನಾದರೂ ಸ್ವಲ್ಪ ಸೀರಿಯಸ್ ಇದ್ದವರು, ಅಲ್ಲಿ ಅವರು ದೋಣಿಯಲ್ಲಿ ಅವರಿಗೆ ಒತ್ತುಕೊಂಡು ದೋಣಿಗೆ ತರಬೇಕು. ದೋಣಿಯಿಂದ ಈಗ ದಡಕ್ಕೆ ಸೇರಿ ಪುನಃ ಒತ್ತುಕೊಂಡು ಈ ಹೈವೇಗೆ ಅಲ್ಲಿ ತರಬೇಕು. ಮತ್ತೆ ಅಲ್ಲಿಂದ ಒಂದು ಮಂಗಳೂರಿಗೂ ಅಥವಾ ಆ ಕಡೆ ಹೋದಾಗ ಅರ್ಧ ದಾರಿಯಲ್ಲಿ ಮನುಷ್ಯನು ಉಳಿಯುತ್ತಾನೆ ಇಲ್ವಾ ಅಂತ ಒಂದು ದೊಡ್ಡ ಪ್ರಶ್ನೆ. ಆದರೆ ಈಗ ಇದೊಂದು ಬಹಳ ಸಂತೋಷ. ಇವತ್ತು ಬೆಳಿಗ್ಗೆನೆ ನಾನು ಎಲ್ಲ ಹ್ಯಾಂಡ್ ಬಿಲ್ ಎಲ್ಲ ಜನರಿಗೆ ಕೊಟ್ಟೆ, ಅವರಿಗೆ ಒಂದು ಬಹಳ ಒಂದು ನಗುಮುಖದಿಂದ ಅವರು ಸ್ವೀಕರಿಸಿದರು. ಮಾತ್ರವಲ್ಲ, ಇದು ನಮಗೆ ಬಹಳ ಒಂದು ಒಳ್ಳೆಯದು ಫಾದರ್. ಯಾಕೆಂದರೆ ಇಂಥದ್ದೊಂದು ಆಸ್ಪತ್ರೆ ನಮಗೆ ಬೇಕು. ಯಾಕೆಂದರೆ ನಾವು ದೋಣಿಯಲ್ಲಿ ಬರುವವರು ಆ ಕಡೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಈ ಕಡೆ ಹೋದರೂ ಕೂಡ ನಮಗೆ ನಾವು ಬದುಕುತ್ತೇ ಇಲ್ವಾ ಗೊತ್ತಿಲ್ಲ. ಈಗ ಇದು 1 ಕಿಲೋಮೀಟರ್ ಒಳಗಡೆನೇ ಇದೆ. ಇದು ಒಂದು ಪ್ರಥಮ ಬಾರಿ ಇದು ಮೊದಲಿಗೆ ಡಾಕ್ಟರ್ ಕವಿತಾ ಮತ್ತು ಮಾನ್ಯ ಶ್ರೀ ಐವನ್ ಡಿಸೋಜಾ ಅವರು ಈ ಒಂದು ಚಿಂತನೆ ಮಾಡಿ ಈ ಭಾಗದಲ್ಲಿ ಇದೊಂದು ಆಸ್ಪತ್ರೆಯನ್ನು ಕಟ್ಟಿ ಜನರ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಶುಭ ಹಾರೈಕೆಗಳು, ಹಾಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳುತ್ತೇನೆ. ಯಾಕೆಂದರೆ ಸೇವೆ, ಜನರ ಸೇವೆ ಅದು ಜನಾರ್ದನ ಸೇವೆ, ದೇವರ ಸೇವೆ. ಯಾಕೆಂದರೆ ದೇವರು ನಮಗೆ ಪ್ರತಿಯೊಬ್ಬರಿಗೆ ಈ ಧರೆಗೆ ಕಳುಹಿಸಿದ್ದಾರೆ. ನಾವು ಒಬ್ಬರನ್ನೊಬ್ಬರು ಸಹಕಾರ ಕೊಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಹಾಗೂ ಒಬ್ಬರಿಗೆ ಪ್ರೋತ್ಸಾಹ ನೀಡಲಿಕ್ಕೆ. ಅದರ ಮೂಲಕ ನಾವು ಪರರಲ್ಲಿ ದೇವರನ್ನು ಕಾಣುತ್ತೇವೆ. ಅದಕ್ಕಾಗಿ ಇದು ಒಂದು ಬಹಳ ಉತ್ತಮವಾದ ಸೇವೆ ಇಲ್ಲಿ. ಹಾಗೂ ಈಗ
ಮೊದಲನೇ ಮಹಡಿ ಮಾತ್ರ ಅಲ್ಲ, ಇನ್ನು 4 ಮಹಡಿ ಕೂಡ ಮೇಲೆ ಹೋಗ್ಲಿಕ್ಕೆ ಖಂಡಿತವಾಗಿಯೂ ಆ ದೇವರು ಎಲ್ಲ ಜನರ ಮೂಲಕ ಆಶೀರ್ವಾದಿಸುತ್ತಾರೆ. ಹಾಗೂ ಇಲ್ಲಿ ನೀಡುವಂತಹ ಒಂದು ಪ್ರತಿಯೊಂದು ಸೇವೆ ಅದು ಯಾವುದೇ ಕಲಬೆರಕೆ ಸೇವೆ ಅಥವಾ ಯಾವುದೇ ನೆಗೆಟಿವ್ ಥಿಂಕಿಂಗ್ನಲ್ಲಿ ಅಥವಾ ಯಾವುದೇ ಆ ವ್ಯವಹಾರದ್ದು ಖಂಡಿತವಾಗಿಯೂ ಇಲ್ಲ ಇಲ್ಲಿ. ಅದು ಖಂಡಿತವಾಗಿಯೂ ನಾನು ಹೇಳ್ತೇನೆ, ಈ ಆಸ್ಪತ್ರೆಯಲ್ಲಿ ನಿಜವಾಗಿಯೂ ನಿಸ್ವಾರ್ಥ ಸೇವೆ ಜನರದ್ದು ಮತ್ತು ಒಂದು ಪ್ರೀತಿಯಿಂದ ಇಲ್ಲಿ ಬಂದಂಥವರಿಗೆ ಪ್ರತಿಯೊಬ್ಬರಿಗೆ ಒಂದು ನಗುಮುಖದಿಂದ ಆಹ್ವಾನ ನೀಡಿ ಅವರಿಗೆ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಸಂತೋಷದಿಂದ ಹಿಂದೆ ಕಳಿಸುವಂತಹ ಈ ಒಂದು ಆಸ್ಪತ್ರೆ ಎಂಬ ಸಂಸ್ಥೆ ಆಗಲಿ. ಅದಕ್ಕಾಗಿ ದಿವಂಗತ ಶ್ರೀಮತಿ ಯೋಗಿನಿ ಅವರು ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅದು ವೈದ್ಯಕೀಯ ಕ್ಷೇತ್ರದಲ್ಲೇ ಮುಂದುವರಿಸಿ ಅವರ ಹೆಸರಿಗಾಗಿ ಈ ಒಂದು ಆಸ್ಪತ್ರೆಯನ್ನು ಕಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನಾನು ಕೋರುತ್ತೇನೆ. ಹಾಗೂ ಅಲ್ಲಿಂದ ಮೇಲಿಂದ ಅವರು ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಸೇವೆಯನ್ನು ಅವರು ದೇವರ ಆಶೀರ್ವಾದಗಳಿಂದ ಹಾಗೂ ಅವರ ಪ್ರಾರ್ಥನೆಗಳು ಈ ಸಂಸ್ಥೆಗಾಗಿ ಇಲ್ಲಿ ಬರುವಂಥ ಪ್ರತಿಯೊಂದು ರೋಗಿಗಳಿಗೋಸ್ಕರ ಅವರು ಬೇಡುವಂತಹ ಆ ದೇವರಲ್ಲಿ ಪ್ರಾರ್ಥನೆ ಅದು ಫಲವಾಗಲಿ, ಯಶಸ್ವಿಯಾಗಲಿ ಎಂದು ನಾನು ಕೋರಿ ಈ ಒಂದು ಶುಭ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ನನ್ನ ಒಂದು 2 ಮಾತುಗಳನ್ನು ನನಗೆ ಆಡಲಿಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟುದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ಈಗಲೇ ತಾನೇ ಬಂದವರು ಡಾಕ್ಟರ್ ನಿತೇಶ್ ಭಂಡಾರಿ, ಹಿಸ್ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್. ಅವರು ಇಲ್ಲಿ ಪಡೀಲ್ನವರೇ, ಅವರಿಗೂ ನಾನು ಸ್ವಾಗತ ಕೊಡ್ತೇನೆ. ಉಡುಪನ ಮಾತ್ರೆಗಳ ಅಂಚನೆ ಎದುರುಡುಪನ ಆತ್ಮೀಯ ಬಂಧುಗಳಿಗೆ ಒಂದನೇ ಮತ್ತೊಂದು ಎರಡು ಪಾತ್ರೆ ಮಾಡಿ ಇಲ್ಲಿ ಭಾಳ ಆತ ಸಂತೋಷ ಪಡಪನ ದಯಪಂಡ ಅಡ್ಯಾರಿ ಈ ಮಟ್ಟವು ಬೊಳೆಪಾಯರ ಬೊಡಾದು ಎನ್ನ ಭಾರಿ ಒಂಜಿ ಚಿಂತನೆ ಇತ್ತು. ಯಾನೊಂಜಿ 5 ವರ್ಷ ತುಂಬಿ ಒಂಜಿ ಸಮಾರಂಭಡು ಪಡೆದಿತ್ತೆ. ಅಡ್ಯಾರು ಪಂಡ ಇಡೀ ದೇಶೋಡೆ ಜಗತ್ತೆಡೆ ಒಂಜಿ ಪುದರ್ ಪಡಪನಂಚಿನ ಜಾಗೆ ಆವಡು ಪಡೆದು ಅವು ಯಾನೆ ಎನ್ನ R.K. ರಾಮಣ್ಣ ನಾಯ್ಕರ್ ಹಿಡಿದು ನಿರೀಕ್ಷೆ ಮಲ್ತಿದ್ದೆ. ಒಂಜಿ ಭಜನಾ ಮಂದಿರದ ಉದ್ಘಾಟನೆ ಪಂಡಿನ ಪಾತ್ರ ದಯಪಂಡ ಅಡ್ಯಾರು ಪಂಡ ತಮಿಳುನಾಡು ಮೆಡ್ರಾಸ್ ಒಂಜಿ ಅಡ್ಯಾರು ಉಂಟು. ಅವು ದೇಶೋಡೆ ಒಂಜಿ ಪ್ರಸಿದ್ಧವಾಯಿನ ಅಂಚಿನ ಒಂಜಿ ಪ್ರದೇಶ. ಯಾನ ಒಂಜಿ 2-3 ಸರ್ತಿ ಪ್ರವಾಸಿ ಬಸ್ ಇಟ್ಟು ಪೋನಾಗ ಅಡೆ ಪೋತಿನ ಉಂಟು. ಅಚ್ಚಾಯಿನ ಹಿಡಿದ ಹತ್ರ ಅಂಚಿನ ಒಂಜಿ ಪುದರ್ ನಮ್ಮ ಅಡಿಯಾರಿಗೆ ದಾಯ ಬರೆದ ಬಲ್ಲಿ ಬಟ್ಟದೆ ಎನ್ನ ಒಂಜಿ ಚಿಂತನೆ ಇತ್ತು. ಅವು ಎನ್ನ 60ರದ ಹತ್ರ ಆ ಪುದರಿನಿ ಬರೋದುಂಡು ಐತೊಟ್ಟಿಗೆನೆ ಇತ್ತೆ ಕವಿತಕ್ಕ ಮೂಲ ಒಂಜಿ ಅವ್ರನ್ನ ಅಪ್ಪೆನ ಪುದರಡು ಒಂಜಿ ಆಸ್ಪತ್ರೆ ಮಲ್ತೊಂದುಳ್ಳೆ. ಈ ಜಾಗೆಗೆ ಬಹಳಷ್ಟು ಮಹತ್ವ ಉಂಟು. ದಯಪಂಡ ಮೂಲು ಕಡಿಂಜ ತ್ಯಾಂಪಣ್ಣ ಭಂಡಾರಿ ಪಂಡದು 100 ವರ್ಷದ ದುಂಪೆ ಒಂಜಿ ಶುಶ್ರೂಷೆ ಚಿಕಿತ್ಸೆ ಕೊಡದು ಲಕ್ಷ ಜನಗಳು ದಯಪಂಡ ಅಚ್ಚಿಂದ ಚಿಕ್ಕಮಗಳೂರದು ಚಿಡಿದ ಮಡಿಕೇರಿ ಹಿಡಿದು ಅಚ್ಚ ಉಡುಪಿ ಕುಂದಾಪುರದ ಮಾತ ಬತ್ತಿನ ಅಂತಿನ ಮಕ್ಕಳಿಗೆ ಅಕ್ಕಲ್ನ ಕಷ್ಟ ಸುಖವನ್ನು ತೆರೀದು ಅಕ್ಕಲಿಗೆ ಎಡ್ಡೆ ಟ್ರೀಟ್ಮೆಂಟ್ ಕೊಡದು ಅಕ್ಕಲೇನು ಗುಣಮಲ್ತದೇರಿ ಪುನಃ ಎನ್ನ ಹಿರಿಯಕ್ಕಳು ಬಂದಿದ್ದೇನೆ. ಐಟು ಒಂಜಿ ಎಲ್ಲಿಯ ಒಂಜಿ ಸಂದರ್ಭ ಹೆಂಗ್ ಬರ್ತೆ ಖಾಲಿ ಮರ್ದಿಡ ಮಾತ್ರ ಸಿಕ್ಕು ಗುಣ ಅಪಿನತ್ತೆ ಒಂಜಿ ಪೊಂಜನ ರಡ್ಡೆ ಕೈ ಓದಿದ್ದೇನೆ ಬರ್ತೇನೆ ತಿರುತು ಬರ್ತಿನೇ ಇತ್ತು ಕೈ ಅಪ್ಪ ಒಂದೇ ಜಾಗಡಾರು ನೆಲ ಸರಿ ಮಲ್ಪನ ಅಂಚಿನ ಪೊಲಿಮ ನೆಡು ನೆಲನ ಬೊಟ್ಟೊಂದಿತ್ತೆ ಅಪ್ಪಾಗ ಎದುರು ಬರ್ತಿನ ಬಂಡೆ ಬಿತ್ತುಕೋಯಿನ ಕೈ ಇತ್ತು ಬರ್ಪುಜಿ ದಾದ ಮಲ್ಪನಿ ಬಂಡದ ಆಶ್ಚರ್ಯ ಕೊಡಗ ಬೇರೆ ಆ ಪೊಲಿಮ ನೆಡು ಬೇರೆ ಬೇರೆನಾಗ ರಟ್ಟಿ ಕೈಲ ತಿರುತು ಬರ್ತೇನೆ. ಅಚ್ಚಾಯ ಹತ್ರ ಈ ಒಂಜಿ ಸಂದರ್ಭನು ದಾಯ ನೆನಪು ಮಲ್ಪ ಬಂಡ ಈ ಜಾಗೆಗೆಲ್ಲ ಒಂಜಿ ಮಹತ್ವ ಉಂಟು. ದಯಪಟ್ಟ ಇಂಚಿನ ಆಸ್ಪತ್ರೆ ಯೋಗಿನ ಅಕ್ಕ ಮೂಲ ಭತ್ತದ ಬಲ್ತಿರತ್ತ ಅವು ಬಹಳಷ್ಟು ಖುಷಿ ಪಟ್ಟೆ. ಅಂಚಾಯ ಹತ್ರ ಇಡೀ ಅಡ್ಯಾರ್ ಪನ್ಪುನ ಒಂಜಿ ಗ್ರಾಮ ಜಗತ್ತೆಡೆ ಒಂಜಿ ಪುದರ್ ಗಳಿಸವನಂಚಿನ ಅವಡೆ ಅಂಚನೆ ಬತ್ತಿನ
ವಾ ತನ್ನ ಪೇಷಂಟ್ ನಕಲೆಗೆ ಮಿತವಾಯಿನ ದೊರಟು ಎಡ್ಡಾಯಿನ ಒಂಜಿ ಮನಸ್ಥಿತಿನ ಕೊಡ್ದು ಸುಖ ಮಲ್ತದೆ ಆರ್ಲ ಎಡ್ಡೆ ರೀತಿದ ಒಂಜಿ ಜೀವನ ಬಲ್ಪಡು ಅಂಚ ಐವಂಡಿ ಸೋದರಿ ಬಕ್ಕ ಕವಿತಕ್ಕನ ಕುಟುಂಬದ ಜೀವನ ಆಯ್ನಾತ್ ಮಿತ್ತು ಮೋಡ್ ಪಡೆದು ரெண்டு ಪಾತ್ರ ಪಡೆದು ಈ ಆಸ್ಪತ್ರೆ ಪಡೆದ ಮಾತ್ರೆಗಳೇ ಯಾನು ಚಿರಋಣಿಯಾಗುಲ್ಲ. ನಮಸ್ಕಾರ. ಮಿತ್ತು ಪೋಂದು ಉಂಡು ನನ್ನ ಅಡ್ಡಾರದ ಬುಧರ್ ಕೆಲವು ವರ್ಷದ ಬಗ್ಗೆ ಕುಡ್ಲಾಂದು ಪಂಡ ಅಡ್ಡಾರ ಪಂಡ ಸಾಧ್ಯ ಉಂಟು. രണ്ട് ಪಾತ್ರ ಅಡ್ಡಾರ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಯ್ನ ಶ್ರೀಮತಿ ಝೀನತ್ ಆರೆಡ್ಡಿ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಐವಂಡಿ ಅವರ ಕುಟುಂಬದವರೇ, ನಿಮಗೆಲ್ಲರಿಗೂ ನಮ್ಮ ಸ್ವಾಗತ. ಇಲ್ಲಿ ಅಡ್ಯಾರ್ನಲ್ಲಿ ನಮಗೆ ತುಂಬ ಹೆಣ್ಣು ಮಕ್ಕಳದೇ ಪ್ರಸವಪೂರ್ತಿ ಹೆಣ್ಮಕ್ಕಳಿಗೆ ತುಂಬ ನಾವು 10-12 ಕಿಲೋಮೀಟರ್ ದಾಟಿ ರಾತ್ರೋರಾತ್ರಿ ಹೋಗಬೇಕಾಗಿತ್ತು. ಅದಕ್ಕೆ ನೀವು ಇಲ್ಲಿ ಅಡ್ಯಾರಿಗೆ ತಂದು ನಮಗೆಲ್ಲರಿಗೂ ಸಂತೋಷ ಸುದ್ದಿಯನ್ನು ಮಾಡಿದ್ದೀರಾ. ಇದರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರೆಲ್ಲರೂ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದಾರೆ. ಹಾಗೆ ಡಾಕ್ಟರ್ ಕವಿತರ್ ಅವರಿಗೆ ಗ್ರಾಮ ಪಂಚಾಯತಿನ ಪರವಾಗಿ ಇವಾಗ ಸನ್ಮಾನ ಹೂಗುಚ್ಛ ಎಲ್ಲರೂ ಜೋರಾಗಿ ತಪ್ಪಳೆ ಚಟ್ಟಿ ಅವರನ್ನು ಅಭಿನಂದಿಸುವ. ಹಾಗೂ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. Well, ladies and gentlemen, we are at the final stage of this program. We are going to wind up now. ನಾನು ಎಲ್ಲರೂ ಆಗಲೇ ಹೇಳಿದ್ರು ವೈದ್ಯಕೀಯ ಇಲ್ಲಿ ಈಗ ಪ್ರೆಸಿಡೆಂಟ್ ಕೂಡ ಹೇಳಿದ್ರು ಇಲ್ಲಿ ಒಂದು ಆಸ್ಪತ್ರೆ ಇರಲಿಲ್ಲ, ಎಲ್ಲ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟ ಆಗ್ತಿದಂತ. There are so many different departments in medical field. Medical is one of the very important field, and out of that we know that there are gynecology unto physicians, ಡರ್ಮಟಾಲಜಿಸ್ಟ್, ಕಾರ್ಡಿಯೋ, ನ್ಯೂರೋ ಎಲ್ಲ ವಿವಿಧ ವಿಭಾಗಗಳಿದೆ. ಅದರಲ್ಲಿ ಗೈನಿಕಾಲಜಿಸ್ಟ್ ಅಥವಾ ಸ್ತ್ರೀರೋಗ ತಜ್ಞರು ಒಂದು ಆ ಕೆಲಸ ದೇವರ ಕೆಲಸ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎವ್ರಿ ಚೈಲ್ಡ್ ಬರ್ತ್ ಇಸ್ ಎ ಮಿರಾಕಲ್. ಮಗು ಜನಿಸುವುದು ಪವಾಡ ಆಗಿರುತ್ತೆ. ದೇವರ ಅನುಮತಿ ಇಲ್ಲದೆ, ದೇವರ ಕೃಪೆ ಇಲ್ಲದೆ ಖಂಡಿತ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. There are so many people who do not have children, and there are a couple of people whose children are handicapped. ನಮಗೆ ಎಲ್ಲ ಕರೆಕ್ಟ್ ಆಗಿರುವ ಮಗು ಜನಿಸುವುದು ಒಂದು ಪವಾಡವೇ, ದೇವರ ಆಶೀರ್ವಾದ. ನಾವು ಎಷ್ಟೇ ದೊಡ್ಡ ಮನುಷ್ಯರಾಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಯಾರೇ ಆಗ್ಲಿ, ತಾಯಿಯ ಹೊಟ್ಟೆಯಿಂದ ಬರದೆ ಯಾರು ಈ ಭೂಮಿಯಲ್ಲಿ ದೊಡ್ಡ ಮನುಷ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. It is not possible. ಸೊ ದೇವರ ನಂತರ ನಾವು ಸ್ಥಾನ ಕೊಡುವುದು ತಾಯಿಗೆ. ಹಾಗೆ ಅವರು ತಾಯಿಯ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೂ ಅವರೊಂದು ತಾಯಿಯಾಗಿ ಅವರಿಗೆ ತಾಯಿಯರ ಕಷ್ಟ ಗೊತ್ತಿದೆ. ಶಿ ನೋಸ್ ದ ಪೇನ್ ಆಫ್ ದ ಮದರ್ಸ್. ಅವರೊಬ್ಬ ಮನೆಯಲ್ಲಿ ಒಂದು ಅದ್ಭುತ ತಾಯಿಯಾಗಿದ್ದಾರೆ. ಅಂಥವರು ಮಾಡುವ ಕೆಲಸ ದೇವರ ಕೆಲಸ. ಮಗು ಹೊರಗೆ ಬರುವಾಗ ಪ್ರಥಮವಾಗಿ ಹಿಡಿಯುವುದು ಯಾರು? ತಾಯಿಯಲ್ಲ, ಎಂಥ ತಾಯಿಯವರು. ಇವರು ಮಗುವನ್ನು ಎತ್ತಿ ಮತ್ತೆ ತಾಯಿ ಕೊಡುವುದು. ಅಂತ ಪುಣ್ಯ ಕೆಲಸವನ್ನು ಡಾಕ್ಟರ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಪುನಃ ಒಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಕೊನೆಗೆ ಡಾಕ್ಟರ್ ನಿಮ್ಮ ನುಡಿ ಮಾತುಗಳು. ಯೋಗಿನಿ ಹಾಸ್ಪಿಟಲ್ ಶಿಬಿರದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಆಗಮಿಸಿದ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಆಗಮಿಸಿದ ಎಲ್ಲ ಆತ್ಮೀಯರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಕಳೆದ 22 ವರ್ಷಗಳಿಂದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಈ ವೃತ್ತಿಯಲ್ಲಿ ಎಲ್ಲ ವರ್ಗಗಳ ಜನರ ಒಡನಾಟ ಸಂಪರ್ಕವನ್ನು ಬೆಳೆಸಿ ಚಿಕಿತ್ಸೆ ಎಂದರೆ ಮಾನವೀಯತೆ ಎಂದು ನಂಬಿ, ಇದು ನನ್ನ ದೃಢ ನಂಬಿಕೆ. ಚಿಕಿತ್ಸೆ ಎಂದರೆ ಮಾನವೀಯತೆ ಅಂತ ನಾನು ನಂಬಿದ್ದೇನೆ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಕುಟುಂಬದಲ್ಲಿ ತುಂಬ ತೊಂದರೆಗಳಿರ್ತದೆ. ಅವರ ಈ ಸಮಸ್ಯೆಯನ್ನು ಹೇಳಿಕೊಂಡು ಕ್ಲುಪ್ತ ಸಮಯಕ್ಕೆ ಅವರಿಗೆ
ಟ್ರೀಟ್ಮೆಂಟ್ಗಳು ಸಿಗುವುದು ಸಾಧಾರಣವಾಗಿ ತುಂಬ ಕಡಿಮೆ. ಆದ್ದರಿಂದ ಸಾಧಾರಣವಾಗಿ ನಮ್ಮ ಮಹಿಳೆಯರು ಸೂಜಿಯಿಂದ ತೆಗೆಯಬೇಕಾದದನ್ನು ಕೊಡಲಿಯಿಂದ ತೆಗೆಯುವ ಮಟ್ಟಕ್ಕೆ ತಿರುಗಿದಾಗ ಮಾತ್ರ ಅವರು ಆಸ್ಪತ್ರೆಗೆ ಬಂದು ತಮ್ಮ ಚಿಕಿತ್ಸೆಗೆ ಬರ್ತಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ನಾನು ಮನಗಂಡು ಇವತ್ತಿಗೆ ನಾನು ಮಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ 60 ಉಚಿತ ವೈದ್ಯಕೀಯ ಶಿಬಿರವನ್ನು ವೇಜ ಆಸ್ಪತ್ರೆಯ ಸಹಕಾರದೊಂದಿಗೆ ಮಾಡಿದ್ದೇನೆ. ಇಂದು ನಾನು ನನ್ನ ತಾಯಿಯ ಹೆಸರಿನಲ್ಲಿ ಈ ಆಸ್ಪತ್ರೆಯಲ್ಲಿ ಕೂಡ ಮೊದಲಿಗೆ ಉಚಿತ ವೈದ್ಯಕೀಯ ಶಿಬಿರವನ್ನು ಮಾಡಲು ಮನಸ್ಸು ಮಾಡಿದ್ದೇನೆ. ನನ್ನ ಈ ಹಾಸ್ಪಿಟಲಿನಲ್ಲಿ ನನ್ನ ವೃತ್ತಿಯ ಸಹೋದ್ಯೋಗಿಗಳ ಒಟ್ಟಿಗೆ ಸೇರಿ ನಾನು ಇವತ್ತು ವೈದ್ಯಕೀಯ ಶಿಬಿರವನ್ನು ಮಾಡಲು ಮುಂದೆ ಬಂದಿದ್ದೇನೆ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ನಿತೀಶ್ ಭಂಡಾರಿ ಅವರು, ಸೀನಿಯರ್ ಫಿಸಿಷಿಯನ್ ಕನ್ಸಲ್ಟೆಂಟ್ ಮಂಗಳೂರಿನಿಂದ. ಹಾಗೆಯೇ ಇನ್ನೊಬ್ಬ ಡಾಕ್ಟರ್ ಆಫ್ಥಾಲ್ಮಾಲಜಿಸ್ಟ್ ಬರಲಿಕ್ಕಿದ್ದಾರೆ, ಡಾಕ್ಟರ್ ಶ್ರೀಪತಿ ಕಾಮತ್ ಅವರು. ಅವರು ರೆಟಿನಲ್ ಸ್ಪೆಷಲಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಬೇರೆ ಇದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಮಂಗಳ ಗೌರಿ, ಡಾಕ್ಟರ್ ಅನಿತಾ, ಹಾಗೆ ಮಕ್ಕಳ ತಜ್ಞರು ಕೂಡ ಇಲ್ಲಿದ್ದಾರೆ. ಹಾಗೆಯೇ ಡಾಕ್ಟರ್ ವಿನ್ಮಾ ಡಿಸೋಜ ಇವರು ಕೂಡ ಎಜಿಯ ಸೀನಿಯರ್ ಸ್ಕಿನ್ ಸ್ಪೆಷಲಿಸ್ಟ್, ಅವರು ಕೂಡ ನಮ್ಮೊಂದಿಗೆ ಇವತ್ತು ಶಿಬಿರದಲ್ಲಿದ್ದಾರೆ. ಹಾಗೆ ಹಲವಾರು ವೈದ್ಯರು ಇಲ್ಲಿ ಇವತ್ತು ಶಿಬಿರವನ್ನು ನಡೆಸಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ಸಮಯ ತುಂಬ ಕಡಿಮೆ ಇದೆ, ಆದ್ದರಿಂದ ಎಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡೆಯಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೆಯೇ ಮಹಿಳೆಯರಿಗೆ ಇವತ್ತು ಸ್ಪೆಷಲ್ ಆಗಿ ಈಗ ನಮ್ಮ ಇದು ಕೆಲವು ಕ್ಯಾನ್ಸರಿನ ವಿಷಯದಲ್ಲಿ ಸ್ಕ್ರೀನಿಂಗ್ ಪರೀಕ್ಷೆಗಳನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದು ಗರ್ಭಕೋಶದ ಕ್ಯಾನ್ಸರಿನ ಟೆಸ್ಟ್ ಇರ್ಬೋದು ಅಥವಾ ಸ್ತನ ಕ್ಯಾನ್ಸರಿನ ಟೆಸ್ಟ್ಗಳನ್ನು ಕೂಡ ಇವತ್ತು ಸ್ಕ್ರೀನಿಂಗ್ ಪರೀಕ್ಷೆಗಳನ್ನು ಇಲ್ಲಿ ಮಾಡಲಿಕ್ಕಿದ್ದೇವೆ. ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವಾಗಲೂ ಒಂದು ರೋಗ ಮುಂದಕ್ಕೆ ಹೋದರೆ ತುಂಬ ಇದು ಮಾರಣಾಂತಿಕವಾಗಿ ಪರಿಗಣಿಸ್ಬೋದು. ಆದ್ದರಿಂದ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಒಳ್ಳೆಯದು. ಆದ್ದರಿಂದ ಇವತ್ತು ಕೆಲವು ವಿಧದ ಎಲ್ಲ ಮಹಿಳೆಯರಿಗೆ ಬೇಕಾದ ಎಲ್ಲ ವಿಧದ ಟೆಸ್ಟ್ಗಳನ್ನು ಇವತ್ತು ಮಾಡುತ್ತೇವೆ. ಬ್ಲಡ್ ಟೆಸ್ಟ್ಗಳಿರ್ಬೋದು, ಹಾಗೆಯೇ ಎಲ್ಲ ವಿಧದ ಟೆಸ್ಟ್ಗಳನ್ನು ಮಹಿಳೆಯರಿಗೆ ನಾವು ಸ್ಪೆಷಲ್ ಆಗಿ ಮಾಡಲಿಕ್ಕಿದ್ದೇವೆ. ಇವತ್ತು ಸಮಯ ತುಂಬ ಕಡಿಮೆ ಇರುವುದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆಯೇ ಇನ್ನೊಂದು ವಿಶೇಷ ಏನಂದರೆ ನಮ್ಮ ರಾಶ್ ಕಂಪನಿಯವರು ಕಾಸ್ಮೆಟಿಕ್ ಗೈನಕಾಲಜಿಯ ವತಿಯಿಂದ ಇವತ್ತು ಇಲ್ಲಿ ಕೆಲವು ಲೇಸರ್ ಮಿಷಿನ್ಗಳು ಕೂಡ ಬಂದಿದೆ. ಅದರ ಉಪಯೋಗ ಮತ್ತು ಸಲಹೆ ಸೂಚನೆಗಳನ್ನು ಕೂಡ ನೀವು ಇವತ್ತು ಕೇಳ್ಬೋದು ಅವರ ಹತ್ರ. ಹಾಗೆಯೇ ಇದರ ಉಪಯೋಗವನ್ನು ಅಡ್ಯಾರಿನ ಎಲ್ಲ ಮಹಿಳೆಯರು ಪಡೆದುಕೊಳ್ಬೇಕಾಗಿ ನಾನು ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. Of issues he mentioned about the women, of course, cervical cancer or breast cancer ಇದು ಕಾಮನ್ ಆಗಿದೆ. ನೀವು ಪರೀಕ್ಷೆ ಮೆಮೊಗ್ರಾಮ್ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ. ಇವತ್ತು ಅವರು ಉಚಿತವಾಗಿ ಇಲ್ಲಿ ಮಾಡ್ತಾರೆ. ಇನ್ನು ಮುಂದೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಖಂಡಿತವಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಮತ್ತು ಚಾಲ್ವಿ ಅವರು ಬಂದು ಈ ಒಂದು ಆರ್ಟ್ ಅನ್ನು ಮಾಡಿದ್ದಾರೆ. ಅದು ಮಗು ಮತ್ತು ತಾಯಿ, ಬಹಳ ಸುಂದರವಾದ ಒಂದು ಕಲೆ. ಅವರು ಬಂದು ಡಾಕ್ಟರಿಗೆ ಅರ್ಪಿಸ್ತಾರೆ. ಮುಂದಕ್ಕೆ ಬರಬೇಕಾಗಿ ಕೇಳ್ತೇನೆ. ಜೋರಾಗಿ ಚಪ್ಪಾಳೆ. ಬಹಳ ಸುಂದರವಾದ ಚಿತ್ರ. My sir is an artist and this word means the mother loves the child so much. Best. It's a wonderful, beautiful. I think ಡಾಕ್ಟರ್ ನೀವು ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ತೀರಿ ಅಂತ ನೋಡ್ತೇನೆ. ಬಹಳ ಚಂದವಾಗಿ ಬೆಳೆಸಿದ್ದಾರೆ. ಈ ಮಕ್ಕಳಿಗೂ ನಾವು ಶುಭ ಕೋರುತ್ತೇವೆ. ಕೊನೆಗೊಳಿಸುವ ಮೊದಲು ಬಂದ ನಿಮ್ಮೆಲ್ಲರಿಗೂ, ಈ ಸಮಾರಂಭಕ್ಕೆ ಬಂದು ಇಲ್ಲಿ ಶುಭ ಕೋರಿದ ಪ್ರತಿಯೊಬ್ಬ ವ್ಯಕ್ತಿಗೂ, ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನೀವು ಬಂದ ಎಲ್ಲ ವ್ಯಕ್ತಿಗಳಿಗೆ ಡಾಕ್ಟರ್ ಕವಿತಾ ಡಿಸೋಜಾ ಹಾಗೂ ಶ್ರೀಮಾನ್ ಐವನ್ ಡಿಸೋಜಾ ಇವರ ಪರವಾಗಿ
ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.